ಬಿಟ್ಟು ನಿರಂಜನ್ ರೈ ಅವರು ಇವತ್ತು ಆ ಒಂದು ಅಕಾಲಿಕವಾಗಿ ಮರಣವನ್ನು ಹೊಂದಿದ್ದಾರೆ. ಇಂದು ನಮ್ಮನ್ನು ಅಗಲಿದ ಈ ಅಕಾಲಿಕ ಮರಣ ನಮ್ಮನ್ನೆಲ್ಲ ಶೋಕ ತಪ್ತರನ್ನಾಗಿಸಿದೆ. ಈ ವಿಷಯಕ್ಕೆ ಭಾರಿ ಶಾಕ್ ಆಂಡ್ ನಿರಂಜನ್ ರೈನ ಆ ಸ್ವರ ಉಂತದು ಬೋಡು ಮಧ್ಯಾಹ್ನ ಒಂಜಿ ಕಾರ್ಯಕ್ರಮದಲ್ಲಿ ಪೋಯ್ತ ಈ ವಿಷಯಕ್ಕೆ ಭಾರಿ ಶಾಕ್ ಆಂಡ್ ನಿರಂಜನ್ ರೈ ಎಂಕಲನೊಟ್ಟಿಗೆ ಭಾರಿ ಮಸ್ತ್ ಒರೆಸಿರೋದು ಕಾರಣ ಪಲಾಯನ ನೇತೃತ್ವಡು ಎಂಕಲ ಕಂಬಳಗೆ ಬತ್ತನಕ್ಲು ಆಂಡ ಈ ವಿಷಯಕ್ಕೆ ಎಂಕಲ ಭಾರಿ ಆಘಾತ ಆತ ದಯಮಾಡ ಕಂಬಳಡು ಅನೊಂಜಿ ವಾಯ್ಸ್ ಇತ್ತಡು ಪುತ್ತೂರು ಕಂಬಳಡಾವಡು ಉಬಾರ್ ಕಂಬಳಡಾವಡು ಅದನ್ನು ಮಾತ ಕಂಬಳಡ ನಿರಂಜನ್ ರೈ ಒಂಜಿ ವಿಶೇಷವಾಯಿನ ಒಂಜಿ ಕಂಬಳಗೆ ಅರ್ಣವೇ ಆಯ್ನ ಚಿತ್ತನ ಒಂಜಿ ಕೊಡುಗೆ ಎತ್ತಡು ಇನಿ ಎಂಕಲ ಎನ್ನಂದಿನ ಒಂಜಿ ವಿಷಯ ನಡತುಬೋದು. ಸಾವು ಮನುಷ್ಯಗೂ ಸ್ವಾಭಾವಿಕ ಆಂಡ ಈ ರೀತಿದ ಸಾವು ಏರೆಗಳ ಬಲ್ಲಿ ಬರಿಯರ ಬಲ್ಲಿ ಇನ್ನು ಯಾರು ಎ ಸಿ ಕೋರ್ಟು ಪುತ್ತೂರದ ಟ್ರಿಬ್ಯುನಲ್ ಮೆಂಬರ್ ಆದಿತ್ತದು ಅಲ್ಪ ಸಿಟ್ಟಿಂಗ್ ಆವೋದಿಪ್ಪನಾಗನೇ ಆರೆಗೆ ಇಂಚಿದ ಒಂದು ಅಟ್ಯಾಕ್ ಆದು ಫೈಲ್ ಆ್ಯಂಡ್ ಆಟ ಇಂಚಿದನ ಮಸ್ತ್ ಕಡೆಟ್ ಆವೊಂದುಂಡು ಎನಕ್ಕೆ ದಾದ ಪನ್ನೋದು ಎಂಕಲ ಅರ್ಥ ಹೊಂದಿ ದಾಯವಂಡ ಎಂಕಲ ಭಾರಿ ಬಾಲ್ಯ ಹಿಡಿದೇ ಒಟ್ಟಿಗೆ ಎತ್ತನಾಕ್ಲು ಆಂಡ್ ನಿರಂಜನ್ ರೈನ ಆ ಸ್ವರ ಉಂತದು ಬೋಡು ಬೆದ್ದಾಲ ಪನಿಯರಜ್ಜಿ ಎಂಕಲ ಪುತ್ತೂರು ಕೋಟಿ ಜನ ಜೋಡುಕರ ಕಂಬಳದ ಪ್ರತಿ ಒಂಜಲ ಜವಾಬ್ದಾರಿ ಒಂದು ಎಂಕಲೊಟ್ಟಿಗೆ ಒಯ್ಕಲ ರಂಜುಂದಲೇ ತಂದಿತ್ತ ಇನ್ನು ಆ ರಂಜುಂದು ನನ ಏರನ್ ಲೆಪ್ಪನ ಅದ ಆಂಡ್ ಮುಗಿಯಂಡು ಆ ನಮ್ಜಿ ಮಾತ ಕತೆಲ್ಲ ಎಂಗಲ ಮಾತ ದಿಕ್ಕಡ್ಲ ಬೆಂಗಳೂರು ಕಂಬಳಾನಾಗ ಅದನ್ನು ಬೆತೆ ದಿಕ್ಕಡೆ ಕಂಬಳಾನಾಗ ಎಂಗಲ ಒಟ್ಟಿಗೆ ಮಾತ ಕಂಬಳಗ ಪೂರಕವಾದ ಹೆಂಚಿನ ಪೂರ ಬೋಡು ಅವು ರಂಜುಡ ಸುರುಗು ಫೋನ್ ಮಲ್ತು ಕೇವಣ್ಣೆ ಎಡತೂರು ರಾಜಶೇಖರ್ ಆವಡು ವಿಜಯಕುಮಾರ ಕಂಗಿನ ಮನೆ ಆವಡು ರವೀಂದ್ರಣ್ಣ ಆವಡು ವಿದ್ಯಾಧರ ಆವಡು ಮಾತಿರಲ್ಲ ಅವು ಇನಿಕ್ ಅಂತ್ಯ ದಾಂಡು ದಾಲ ಪನಿಯರ ಜಾಣ ಮಠಂತ ಬಿಟ್ಟು ನಿರಂಜನ್ ರೈ ಅವರು ಇವತ್ತು ಆ ಒಂದು ಅಕಾಲಿಕವಾಗಿ ಮರಣವನ್ನು ಹೊಂದಿದ್ದಾರೆ. ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ, ಕಂಬಳ ಪ್ರೇಮಿಯಾಗಿ, ರಾಜಕೀಯ ಚಟುವಟಿಕೆಯಲ್ಲಿ, ಧಾರ್ಮಿಕ ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬಹುಶಃ ಮಹಿಷಮರ್ದಿನಿ ದೇವಸ್ಥಾನದ ಜೀರ್ಣೋದ್ಧಾರ ಇರ್ಬೋದು, ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆ ಕೋಡಿಂಬಾಡಿ ಭಾಗದಲ್ಲಿ ಒಬ್ಬ ಜನಪ್ರಿಯ ನಾಯಕನಾಗಿದ್ದುಕೊಂಡು ಎಲ್ಲ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಬಹುಶಃ ಇವತ್ತು ನಿಧನ ಹೊಂದಿದ್ದಾರೆ. ಅವರ ಅಕಾಲಿಕ ನಿಧನಕ್ಕೆ ನಾನು ಒಬ್ಬ ಮಾಜಿ ಜನಪ್ರತಿನಿಧಿಯಾಗಿ, ಶಾಸಕನಾಗಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಮರ್ಪಿಸ್ತಾ ಇದ್ದೇನೆ. ಆ ಒಂದು ಅವರ ಅಗಲಿಕೆಯ ನೋವನ್ನು ಸಹಿಸುವಂಥ ಶಕ್ತಿ ಅವರ ಕುಟುಂಬಸ್ಥರಿಗೆ ಆ ಒಂದು ಮಾಲಿಂಗೇಶ್ವರ ಮತ್ತು ಮಹಿಷಮರ್ದಿನಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೆ. ಇವತ್ತು ನಿರಂಜನ್ ರೈ ಮಠಂದ ಬಿಟ್ಟು ಅವರ ಸ್ವರ ನಮ್ಮ ಕಣ್ಣ ಮುಂದಿಂದ ಕಾಣೆಯಾಗಿದೆ. ಯಾಕೆಂದರೆ ಕಂಬಳ ಪ್ರೇಮಿಯಾಗಿ, ಒಬ್ಬ ಕಂಬಳದ ಜಾತ್ರೆ ಸಂದರ್ಭದಲ್ಲಿ ಒಬ್ಬ ಉದ್ಘೋಷಕರಾಗಿ ಸಮಾಜದಲ್ಲಿ ಯಾವ ರೀತಿಯ ಪ್ರೇರಣೆಯನ್ನು ಕೊಡ್ಬೋದು ಅಂತ ಹೇಳೋದನ್ನು ನಿರಂಜನ್ ರೈ ತೋರಿಸಿಕೊಟ್ಟಿದ್ದರು. ವೈಯಕ್ತಿಕವಾಗಿ ಅವರು ಧಾರ್ಮಿಕ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಧಾರ್ಮಿಕ ಕಾರ್ಯಕ್ರಮಗಳು ತೊಡಗಿಸಿಕೊಂಡಿರ್ತಕ್ಕಂಥ ನಿರಂಜನ್ ರೈ ಅವರು ನಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದು. ಇವತ್ತು ರಾಜಕೀಯ ಇರ್ಬೋದು, ಸಾಮಾಜಿಕ ಇರ್ಬೋದು, ಅನೇಕ ಕ್ಷೇತ್ರಗಳಲ್ಲಿ ಅವರು ತೊಡಗಿಸಿಕೊಂಡಿರ್ತಕ್ಕಂಥದ್ದು. ಒಬ್ಬ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ನಿರಂಜನ್ ರೈ ಅವರ ನಿಧನ ನಮಗೆ ಆಘಾತವನ್ನು ಉಂಟು ಮಾಡಿದೆ. ನಾವು ಇಷ್ಟೇ ಪ್ರಾರ್ಥನೆ ಮಾಡುವಂಥದ್ದು, ನಮ್ಮೆಲ್ಲರಿಗೆ ಮತ್ತು ಅವರ ಕುಟುಂಬಕ್ಕೆ ಆ ನೋವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ಕರುಣಿಸಬೇಕು ಮತ್ತು ಅವರು ಮಾಡಿರ್ತಕ್ಕಂಥ ಸತ್ಫಲದ ಪರಿಣಾಮ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೇವೆ. ಈಗಾಗಲೇ ಪುತ್ತೂರು ಭೂನ್ಯಾಯ ಮಂಡಳಿಯ ಸದಸ್ಯರಾಗಿದ್ದು, ವಿಶೇಷವಾಗಿ ಪುತ್ತೂರು ತಾಲೂಕು ಬಂಟರ ಸಂಘದ ಅಧ್ಯಕ್ಷರ ನಿಲೆಯಲ್ಲಿ, ನಮ್ಮ ಬಂಟರ ಸಂಘದಲ್ಲಿ ಮತ್ತು ಬಂಟರ ಯಾನೆ ನಾಡವರ ಮಾತೃ ಸಂಘದಲ್ಲಿ ನಮ್ಮ ಜೊತೆಯಾಗಿ
ಬಹಳ ವರ್ಷಗಳ ಕಾಲ ಸಮಾಜ ಸೇವೆ ಮತ್ತು ನಮ್ಮೊಂದಿಗೆ ಬೆರೆತುಕೊಂಡಿದ್ದವರು. ಇವತ್ತು ನಮ್ಮನ್ನು ಅಗಲಿರುವಂಥದ್ದು ನಮಗೆಲ್ಲರಿಗೂ ಒಂದು ರೀತಿಯ ಆಘಾತಕಾರವಾದ ವಿಚಾರ. ನಿರಂಜನ್ ರೈ ಅವರು ನಮ್ಮ ಭಾಳ ಆತ್ಮೀಯರು ಅಂತೇಳಿದರೆ, ಯಾವುದೇ ಕ್ಷೇತ್ರದಲ್ಲೂ ಸಹ ಅವರ ಒಂದು ವಿಶೇಷವಾದ ಕಲೆ ಸಾಹಿತ್ಯ ಅವರಲ್ಲಿತ್ತು. ವಿಶೇಷವಾಗಿ ಕಂಬಳ ಕ್ಷೇತ್ರದಲ್ಲಿ ಮತ್ತು ನಮ್ಮ ಯಾವುದೇ ಸಮಾಜದ ಕಾರ್ಯಕ್ರಮಗಳಲ್ಲಿ ಅದ್ಭುತವಾದ ಒಂದು ಸ್ವರದಿಂದಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದಂಥ ವ್ಯಕ್ತಿ ನಿರಂಜನ್ ರೈ ಮಠಂತಬೆಟ್ಟು. ಮತ್ತು ಆ ಒಂದು ಸರಳ ಸಜ್ಜನಿಕೆಯ ಆತ್ಮೀಯವಾದ ಒಂದು ವ್ಯಕ್ತಿತ್ವವನ್ನು ನಾವು ಇವತ್ತು ಕಳಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಭಾಳ ಪುತ್ತೂರು ತಾಲೂಕು ಬಂಟ ಸಂಘದ ಅಧ್ಯಕ್ಷನ ನಿಲೆಯಲ್ಲೂ ಮತ್ತು ರಾಜಕೀಯವಾಗಿಯೂ ಸಹ ನಮ್ಮ ಜೊತೆಯಾಗಿದ್ದುಕೊಂಡಿದ್ದವರು. ಈ ಎಲ್ಲ ದೃಷ್ಟಿಯಲ್ಲಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಿದ್ದೇನೆ. ಬಹಳ ಆಘಾತಕಾರಿ ವಾರ್ತೆ ಇದು. ನಮ್ಮ ಆತ್ಮೀಯ ಸ್ನೇಹಿತರು, ಜನನಾಯಕರು, ಮಹಿಷಮರ್ದಿನ ದೇವಸ್ಥಾನ ಆಡಳಿತ ಒಂದು ಮಂಡಳಿಯ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಹೊನ್ನೂರು ವ್ಯವಸಾಯ ಸೇವಾ ಸಂಘದ ನಿರ್ದೇಶಕರು, ಹೂನ್ಯಾಯ ಮಂಡಳಿಯ ಸದಸ್ಯರು, ಹಾಗೆ ಕಂಬಳ ಕ್ಷೇತ್ರ ಸಾಮಾಜಿಕ, ಹಾಗೆ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ಕೂಡ ಅವರು ಸದಸ್ಯರಾಗಿ ಕೆಲಸ ಮಾಡಿದ ಒಂದು ಬಹುಮುಖ ಪ್ರತಿಭೆ ಇಂದು ನಮ್ಮನ್ನು ಅಗಲಿದ್ದಾರೆ. ಇದು ದೊಡ್ಡ ನಮಗೆ, ನಮ್ಮ ಬಳಗಕ್ಕೆ ನಷ್ಟ, ಸಮಾಜಕ್ಕೆ ನಷ್ಟ. ಸನ್ಮಾನ್ಯ ನಿರಂಜನ್ ರೈ ಮಠಂತಬೆಟ್ಟರವರು ಇಂದು ನಮ್ಮನ್ನು ಅಗಲಿದ್ದಾರೆ. ಈ ಅಕಾಲಿಕ ಮರಣ ನಮ್ಮನ್ನೆಲ್ಲ ಶೋಕ ತಪ್ತರನ್ನಾಗಿಸಿದೆ. ಏನು ಹೇಳಬೇಕಂತ ಗೊತ್ತಾಗೋದಿಲ್ಲ. ಇದು ನಿರೀಕ್ಷೆ ಅಲ್ಲ. ಏನು ಅವರು ಆರೋಗ್ಯವಂತ ಆಗಿದ್ದರು, ಸ್ವಲ್ಪ ಮಧುಮೇಹದ ತೊಂದರೆ ಅವರಿಗಿತ್ತು ಹೊರತು ಬೇರೇನೂ ಅವರಿಗೆ ಇರಲಿಲ್ಲ. ವಿಧಿಯ ಕ್ರೂರ ಲೀಲೆ ಅಂತ ಅಷ್ಟೇ ಹೇಳ್ಬೋದು. ಈ ಅಗಲುವಿಕೆಯ ಆ ದುಃಖದ ತಡೆಯುವಂಥ ಶಕ್ತಿಯನ್ನು ಭಗವಂತನು ಅವರ ಪತ್ನಿ ಕುಟುಂಬಸ್ಥರಿಗೆ ನೀಡಲಿ ಅಂತ ಇಂದಷ್ಟೇ ನನ್ನ ಪ್ರಾರ್ಥನೆ. ಅವರ ದಿವ್ಯಾತ್ಮಕ್ಕೆ ಪರಮಾತ್ಮನ ಮೋಕ್ಷ ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಅಷ್ಟೇ. ಭೂ ನ್ಯಾಯ ಮಂಡಳಿಯ ಸದಸ್ಯ, ಗೆಳೆಯ ಮತ್ತು ಒಬ್ಬ ಒಳ್ಳೆಯ ಸಂಘಟಕ ನಿರಂಜನ್ ರೈ ಅವರ ಮರಣ ಇವತ್ತು ನಮಗೆಲ್ಲರಿಗೂ ದುಃಖವನ್ನು ತಂದಿದೆ. ಸಮಾಜದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ನ್ಯಾಯ ಒದಗಿಸಿಕೊಡ್ತಕ್ಕಂಥ ಪ್ರಯತ್ನ ಮತ್ತು ವಿಶೇಷವಾಗಿ ತುಳು ವಿಚಾರಧಾರೆಗಳು ಮತ್ತು ಸಂಸ್ಕೃತಿಗಳಿಗೆ ಒತ್ತು ಕೊಡತಕ್ಕಂಥ ಕೆಲಸ ಕಾರ್ಯ ಮತ್ತು ಇವತ್ತು ಕಂಬಳದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿಮಾನದ ಜೊತೆಗೆ ಕಂಬಳವನ್ನು ಅತ್ಯಂತ ಅದ್ಭುತವಾಗಿ ನಿರೂಪಿಸತಕ್ಕಂಥ ಒಬ್ಬ ಬಹುಮುಖ ವ್ಯಕ್ತಿತ್ವದ ಗೆಳೆಯನ ಸಾವು ಇವತ್ತು ನನಗೆ ಅತ್ಯಂತ ದುಃಖವನ್ನು ತಂದಿದೆ. ನಮ್ಮೆಲ್ಲರ ಪ್ರಾರ್ಥನೆ ಇವತ್ತು ಇಷ್ಟೇ, ಅವರ ಆತ್ಮಕ್ಕೆ ಭಗವಂತ ಸದ್ಗತಿಯನ್ನು ಕರುಣಿಸಲಿ. ಅವರ ಮನೆಯವರಿಗೆ ಮತ್ತು ಅವರ ಹೆಂಡತಿ ಮಕ್ಕಳಿಗೆ ಆ ದುಃಖವನ್ನು ಸಹಿಸತಕ್ಕಂಥ ಶಕ್ತಿಯನ್ನು ಮಾಲಿಂಗೇಶ್ವರ ದೇವರು ಮತ್ತು ಮಹಿಷಮರ್ದಿನಿ ಕರುಣಿಸಲಿ ಅನ್ನತಕ್ಕಂಥ ಪ್ರಾರ್ಥನೆಯನ್ನು ಮಾತ್ರ ಈ ಸಂದರ್ಭದಲ್ಲಿ ಮಾಡಬಲ್ಲೆ. ನಿರಂಜನ್ ರೈ ಅವರು ನಮ್ಮ ಹಿರಿಯ ನಾಯಕರು. ಅದೇ ರೀತಿ ಎಲ್ಲ ಸಾಮಾಜಿಕ ಸೇವೆ, ಧಾರ್ಮಿಕ ಸೇವೆ ಹಾಗೂ ಕ್ರೀಡೆಗಳಲ್ಲಿ ಮುಂಚೂಣಿಯಲ್ಲಿರತಕ್ಕಂಥ ಒಬ್ಬ ನಾಯಕ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಹಾಗೆ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಇವರಲ್ಲಿ ಹಾರೈಸ್ತೇನೆ. ನಿರಂಜನ್ ರೈ ಮಠಂತಬೆಟ್ಟು ನಮ್ಮ ಸ್ನೇಹಿತರು, ಭಾಳ ಕಾಲದ ಸ್ನೇಹಿತರು. ಅವರ ಅಕಾಲಿಕ ಅಗಲಿಕೆಯ ಸುದ್ದಿ ಕೇಳಿ ಭಾಳ ಒಂದು ದುಃಖ ಆಯಿತು. ಯಾರೂ ಒಂದು ನೆನೆಸದಂಥ ವಿಚಾರ. ಎಲ್ಲ ಜನರೊಟ್ಟಿಗೆ ಬೆರೀತಿದ್ದಂಥ ವ್ಯಕ್ತಿ, ಬಹಳ ಸಜ್ಜನ. ಅಂಥವರೊಂದು ಹೋದದ್ದು ನಮಗೆ ಜೀರ್ಣಿಸಿಕೊಳ್ಳಲಿಕ್ಕೆ ಆಗ್ತಾಯಿಲ್ಲ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇದ್ದೇನೆ. ಮಠಂತಬೆಟ್ಟು ನಿರಂಜನ್ ರೈ ಮೇರಿನ ಅಮ್ಮೇರು ಮಠಂತಬೆಟ್ಟು ಅನಂತರೈಕಲು ಬಾರಿ ಪುದರ್ ಕಾಂಗ್ರೆಸ್ದ ನಂಬರ್ 1 ಜನ ಸಂಕಪರೈ ಮೆಕ್ಕಲು ಒಂಜಿ ಕೂಟ ಜನಾರ್ದನ ಪೂಜಾರ್ಲು. ಈ ನಿರಂಜನ್ ರೈ ಓಡೆ ಮುಟ್ಟ ಪಂಡನ ನಮ್ಮ ಇಡೀ ಕಂಬಳ ಕ್ಷೇತ್ರಡೊಂಜಿ ಪುದರ್ ಆಯನ ಒಂಜಿ ಸ್ವರ ಆ ಒಂದು ಎಂಕ್ಲಿಗೆ ಮರಪೇರ ಸಾಧ್ಯ ನಂಚಿನೊಂಜಿ ಇಂದೇನು ಮಲ್ತುಪಾಡಿರು ಅಂಡ ಭಾರಿ ಬೇಜಾರದ ವಿಷಯ. ನಿರಂಜನ್ ರೈ ಪಂಡ ಸಾಧಾರಣ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡ್ ಗೊತ್ತಿದ್ದಂದಕ್ಲು ಏರ್ಲ ಇಜ್ಜೇರು.
ಬಾರಿ ಒಂಜಿ ಮಾತೆರೆಲ್ಲ ಒಂಜಿ ಎಡ್ಡೆಪ್ಪು ಬಂಡ ನಿಷ್ಠಾವಂತೆ ಏರೆಗ್ಲ ಪಣಿಯರ ಸಾಧ್ಯಜಿ ನಿಷ್ಠಲ ಇಜ್ಜಾರೆಗೆ ಇರಲ್ಲ ಮಾತೆಲ್ಲ ಬೋಡಿತೆ ತೆಲಿಕ್ಕೆಲ್ಲ ಅವೊಂಜಿ ಪೊರ್ಲೆ ಬೇತೆ ಅಂಚೆತ್ತನ ಒಂಜಿ ಮನುಷ್ಯ ಇನಿ ನಮ್ಮಟ್ಟ ನಮ್ಮನ್ನು ಪೂರ ಬುಡ್ದು ಪಿದಾಡ್ ಪೋಯಿರೋದು ಅಂಚದಿ ಪುನಗ ಇಂಚ ಮಾತೆಲ್ಲ ಒಂಜಿ ಯಾರೇನೊಂಜಿ ಮರಪ್ಪಂದಿ ಲೆಕ್ಕ ಮಲ್ತದು ಆರೊಂಜಿ ಒಂದು ಮಲ್ತು ಪಾಟಿ ರಾತ್ರಿ ಭಾರಿ ಬೇಜಾರದ ಕತೆ ಪುತ್ತೂರು ತಾಲೂಕುಡು ಇಡೀ ಮಾತೆಲ್ಲ ಒಂಜಿ ಬೇಜಾರು ಮಲ್ಪುನಂಚಿನ ಒಂಜಿ ಕತೆ ಆದು ಪೋಂಡು. ಸುಮಾರು 25 ವರ್ಷಗಳ ನಮ್ಮ ಒಡನಾಟ ಇತ್ತು. ನನ್ನ ಸೊಸೈಟಿಯ ಉಪಾಧ್ಯಕ್ಷರು ಕೂಡ, ನಾನು ಅದರ ನಿರ್ದೇಶಕರು. ಒಳ್ಳೆಯ ಸ್ವಭಾವದವರು, ಎಲ್ಲರೊಟ್ಟಿಗೆ ಅನ್ಯೋನ್ಯದಿಂದ ವರ್ತನೆ ಮಾಡೋಂಥ ವ್ಯಕ್ತಿ. ಅವರ ಅಗಲಿಕೆ ನಮ್ಮ ಇಡೀ ಒಂದು ಊರಿಗೆ, ಪುತ್ತೂರಿಗೆ ಅದೊಂದು ದೊಡ್ಡ ನಷ್ಟವಾಗಿದೆ. ಕಂಬಳ ಸಮಯದಲ್ಲಿ ಕೂಡ ಅವರು ದೊಡ್ಡ ಮಟ್ಟದಲ್ಲಿ ಹೆಸರುವಾಸಿ ಮಾಡಿದಂಥ ವ್ಯಕ್ತಿ. ಅವರ ಆ ನಷ್ಟವನ್ನು ಭರಿಸುವಂಥ ಶಕ್ತಿ ದೇವರು ಒದಗಿಸಲಿ ಮತ್ತು ಅವರ ಕುಟುಂಬಕ್ಕೆ ಅದನ್ನು ಭರಿಸುವಂಥ ಶಕ್ತಿ ದೇವರು ನೀಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಅತ್ಯುತ್ತಮವಾದ ಸಂಘಟಕ ಮತ್ತು ಈ ಕಾರ್ಯಕ್ರಮ ನಿರ್ವಹಿಸುವಲ್ಲಿ ಅವರು ಬಹಳ ಅತ್ಯುತ್ತಮರು. ಯುವಕರಿಗೆ ಒಂದು ಮಾದರಿಯಾಗಿದ್ದರು. ಭೂನ್ಯಾಯ ಮಂಡಳಿಯ ಕಲಾಪ ಆಗ್ತಾ ಇರುವಾಗ ಸಂದರ್ಭದಲ್ಲಿ ಅವರಿಗೆ ಮಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ನಾವು ಅವರನ್ನು ಕಳ್ಕೊಂಡಿದ್ದೇವೆ. ವಕೀಲರ ಸಂಘದ ಪರವಾಗಿ ಕೂಡ ಅಧ್ಯಕ್ಷ ನೆಲೆಯಲ್ಲಿ ನಾನು ಅವರಿಗೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತೇನೆ. ಮತ್ತು ಅವರು ಹುಟ್ಟಿ ಬರಲಿ. ಬಹಳ ಉಪಯುಕ್ತ ಕೆಲಸಗಳನ್ನು ಮಾಡಿದರು. ಕಂಬಳದಲ್ಲಿ ಅತ್ಯುತ್ತಮ ಒಂದು ಸಂಘಟಕರಾಗಿ ಅಥವಾ ಯುವ ಜನತೆಗೆ ಒಂದು ಸ್ಫೂರ್ತಿಯಾಗಿದ್ದರು. ಅವರು ಕಳೆದುಕೊಳ್ಳುವ ನೋವನ್ನು ಅವರ ಹೆಂಡತಿ ಮತ್ತು ಅವರ ಕುಟುಂಬಿಕರಿಗೆ ಮತ್ತು ಅಭಿಮಾನಿಗಳಿಗೆ ಸಹಿಸಿಕೊಳ್ಳುವ ಶಕ್ತಿಯನ್ನು ದೇವರು ನೀಡಲಿ ಅಂತ ಪ್ರಾರ್ಥಿಸ್ತಾರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.